ಅದು ಹೆಮ್ಮಾಡಿ ಕೊಲ್ಲೂರಿನ ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿಯಲ್ಲೊಂದು ಅಪಾಯಕಾರಿ ತಿರುವು. ಅದೆಷ್ಟೋ ಅಪಘಾತಗಳಿಗೆ ಕಾರಣವಾಗಿದ್ದ ಈ ಅಪಾಯಕಾರಿ ತಿರುವು ಇತ್ತೀಚೆಗಷ್ಟೇ ಅಗಲೀಕರಣಗೊಂಡು ಹಲವು ಅಪಘಾತಗಳಿಗೆ ಬ್ರೇಕ್ ಹಾಕಿದೆ. ಆದರೂ ಕಳೆದೊಂದು ವಾರದಿಂದ ದಿನನಿತ್ಯವೂ ಈ ತಿರುವಿನಲ್ಲಿ ಅಪಘಾತಗಳು ಸಂಭವಿಸುತ್ತಲೇ ಇದೆ. ಅರೆ, ಹೊಸ ರಸ್ತೆ ನಿರ್ಮಾಣವಾದರೂ ಯಾಕೆ ಅಪಘಾತ ಸಂಭವಿಸುತ್ತದೆ ಎಂಬ ಆಲೋಚನೆಯಲ್ಲಿರುವಿರಾ? ನಿಮ್ಮ ಆಲೋಚನೆಗಳಿಗೆ ಉತ್ತರ ಇಲ್ಲಿದೆ. ಹೌದು, ಇದು ಜಗತ್ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ತೆರಳುವ ಪ್ರಮುಖ ರಸ್ತೆ. ಕುಂದಾಪುರದಿಂದ ಹೊರಟು ಹೆಮ್ಮಾಡಿ ಸರ್ಕಲ್ನಲ್ಲಿ ಬಲಕ್ಕೆ ತಿರುಗಿ ಸಾಗಿದ್ರೆ ನೇರ ಕೊಲ್ಲೂರನ್ನ ಸಂಪರ್ಕಿಸಬಹುದು. ಈ ಹೆಮ್ಮಾಡಿ ಸರ್ಕಲ್ನಿಂದ 1.5 ಕಿಲೋಮೀಟರ್ ಸಾಗಿದ್ರೆ ಸಿಗುವುದೇ ನಾವಡರ ಅಂಗಡಿಯ ತಿರುವು. ಇದೇ ಆಕ್ಸಿಡೆಂಟ್ ಡೇಂಜರ್ ಸ್ಪಾಟ್. ಈ ತಿರುವಿನಲ್ಲಿ ಈ ಹಿಂದೆ ನಡೆದ ಅಪಘಾತಗಳು, ಸಾವು ನೋವುಗಳಿಗೆ ಲೆಕ್ಕಬೇಕಿಲ್ಲ. ಸ್ಥಳೀಯ ಶಾಸಕ ಬಿಎಂ ಸುಕುಮಾರ್ ಶೆಟ್ರು ಹೆಮ್ಮಾಡಿಯಿಂದ ನೆಂಪುವಿನ ತನಕ ಈ ರಾಜ್ಯ ಹೆದ್ದಾರಿಯ ಅಗಲೀಕರಣಕ್ಕೆ ಮುಂದಾದ ಸಂದರ್ಭ ಈ ಅಪಾಯಕಾರಿ ತಿರುವು ಕೂಡ ಅಗಲೀಕರಣಗೊಂಡು ಅಪಘಾತಗಳಿಗೆ ಕಡಿವಾಣ ಹಾಕಿತ್ತು. ಯಾವತ್ತೂ ಈ ರಸ್ತೆಯಲ್ಲಿ ಬೀಳುವವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಇಲ್ಲಿನ ಸ್ಥಳೀಯ ಯುವಕರು ಅಪಘಾತಗಳು ಕಡಿಮೆಯಾಯಿತಲ್ಲ ಎಂದು ನಿಟ್ಟುಸಿರು ಬಿಟ್ಟ ಕೆಲವೇ ದಿನಗಳಲ್ಲಿ ಇಲ್ಲಿ ಮತ್ತೆ ಸಾಲು ಸಾಲು ಅಪಘಾತಗಳು ಸಂಭವಿಸಲು ಶುರುವಾಯಿತು. ಅಷ್ಟಕ್ಕೂ ಹೊಸ ರಸ್ತೆ ನಿರ್ಮಾಣವಾದರೂ ಅಪಘಾತಗಳು ಯಾಕೆ ಸಂಭವಿಸುತ್ತಿದೆ ಎಂಬ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ, ಮುಂದೆ ನೋಡಿ. ಅಪಾಯಕಾರಿಯಾಗಿ ಪರಿಣಮಿಸಿದ ನಾವಡರ ಅಂಗಡಿ ಕ್ರಾಸ್ ಏಳುಪಾವಿ ತೋಡು ಸಮೀಪದ ತಿರುವಿನಲ್ಲಿ ನಡೆಯುವ ಅಪಘಾತಕ್ಕೆ ಸ್ಥಳೀಯ ಕಾರ್ಖಾನೆಯೊಂದು ಕಾರಣವಾಗಿ ಬಿಟ್ಟಿದೆ. ಸ್ಥಳೀಯ ಗೇರುಬೀಜ ಕಾರ್ಖಾನೆಯಿಂದ ನಿರ್ಗಮಿಸುವ ಬೃಹತ್ ಲಾರಿ ಹಾಗೂ ಕಂಟೈನರ್ಗಳ ಚಕ್ರದಲ್ಲಿ ಬರುವ ಜಲ್ಲಿಕಲ್ಲು, ಮಣ್ಣು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದೆ. ಇದರಿಂದಾಗಿ ಕೆಲ ದಿನಗಳಿಂದ ಇಲ್ಲಿ 4-5 ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ತಪ್ಪಿ ಬಿದ್ದ ಘಟನೆಯೂ ಸಹ ನಡೆದಿದೆ. ಕಣ್ಣೆದುರೇ ಇಂತಹ ಗಂಭೀರ ಸಮಸ್ಯೆ ಎದುರಾದ್ರೂ ದಿನನಿತ್ಯ ಇದೇ ದಾರಿಯಲ್ಲಿ ಸಾಗುವ ಸ್ಥಳೀಯ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿಯೇ ಸಾಗುತ್ತಾರೆಯೋ ದೇವರೇ ಬಲ. ಕಾರ್ಖಾನೆಯಿಂದ ಹೊರಬರುವ ಬೃಹತ್ ಲಾರಿಗಳಿಂದ ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಜಲ್ಲಿ ಹಾಗೂ ಮರಳನ್ನ ತೆರವುಗೊಳಿಸಲು ಸ್ಥಳೀಯಾಡಳಿತ ಇದುವರೆಗೆ ಸಂಬಂಧಪಟ್ಟ ಕಾರ್ಖಾನೆಗೆ ನೋಟಿಸ್ ನೀಡಿಲ್ಲ. ಎದ್ದು ಬಿದ್ದು ಸಾಗುವ ಸವಾರರ ಕಷ್ಟ ನೋಡಲಾಗದೆ ಸ್ಥಳೀಯ ಮಹಾವಿಷ್ಣು ಯುವಕ ಮಂಡಲದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಟ್ಬೆಲ್ತೂರು ಗ್ರಾಮ ಪಂಚಾಯಿತಿಗೆ ಶುಕ್ರವಾರ ಬೆಳಿಗ್ಗೆ ಜಲ್ಲಿಕಲ್ಲು ತೆರವುಗೊಳಿಸಲು ಮನವಿ ನೀಡಿ ಬಂದಿದ್ದಾರೆ. ಮನವಿ ಕೊಟ್ಟು ಸುಮ್ಮನೆ ಕೂರದ ಯುವಕ ಮಂಡಲ ಸದಸ್ಯರು ಗಂಗೊಳ್ಳಿ ಚಿತ್ತೂರು ತುರ್ತು ಸೇವೆಯ ERSS 112 ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳಾದ ರಾಜೇಶ್ ಡಿಸೋಜಾ, ಮಂಜುನಾಥ್ ತಕ್ಷಣವೇ ಸ್ಪಂದಿಸಿ ಕಾರ್ಖಾನೆಯವರಿಗೆ ಮಾಹಿತಿಯನ್ನ ನೀಡಿ ಸ್ಥಳದಲ್ಲೇ ಇದ್ದುಕೊಂಡು ರಸ್ತೆಯಲ್ಲಿದ್ದ ಜಲ್ಲಿ ಮರಳನ್ನ ತೆರವುಗೊಳಿಸಿದ್ದಾರೆ. ಸದ್ಯ ತಿರುವಿನಲ್ಲಿ ತಾತ್ಕಾಲಿಕವಾಗಿ ಜಲ್ಲಿ ಮರಳನ್ನ ತೆರವುಗೊಳಿಸಿದ್ದು ಹರೇಗೋಡಿಗೆ ಸಂಪರ್ಕಿಸುವ ತಿರುವು ಹಾಗೂ ನಾನಾ ಫ್ಯಾಕ್ಟರಿ ಎದುರು ಹಾಗೆಯೇ ಇದ್ದು ಅಲ್ಲಿಂದ ಅಪಾಯಕಾರಿ ಜಲ್ಲಿ ಮರಳನ್ನ ತೆರವುಗೊಳಿಸಬೇಕು ಎಂದು ಸ್ಥಳೀಯ ಯುವಕ ಮಂಡಲದ ನರಸಿಂಹ ಗಾಣಿಗ ಆಗ್ರಹಿಸಿದ್ದಾರೆ. ಸುಮಾರು 1 ವಾರಗಳ ಹಿಂದೆ ನಮ್ಮ ಕೊಲ್ಲೂರು ರಾಜ್ಯ ಹೆದ್ದಾರಿಯ ಮೇಲೆ ಸ್ಥಳೀಯ ಒಂದು ಕೈಗಾರಿಕಾ ಸಂಸ್ಥೆಯ ಒಂದು ಏನು ಲಾರಿ ಬೇರೆ ಒಂದು ಅವರ ಕೈಗಾರಿಕೆ ಸಂಬಂಧಪಟ್ಟಂಥ ಒಂದು ಐಟಮನ್ನು ಅಂದರೆ ಸಾಮಗ್ರಿಯನ್ನು ತರುವಂಥ ಲಾರಿಯ ಮೂಲಕ ಅವರ ಒಂದು ಆವರಣದಿಂದ ರಾಜ್ಯ ಹೆದ್ದಾರಿಯ ಮೇಲೆ ಅವರ ಲಾರಿಯ ಚಕ್ರದಲ್ಲಿರ್ತಕ್ಕಂಥ ಜಲ್ಲಿ ಮತ್ತು ಬೇರೆ ಇತರೆ ಮರಳುಗಳು ರಾಜ್ಯ ಹೆದ್ದಾರಿಯ ಮೇಲೆ ಬಿದ್ದು ಸುಮಾರು 1 ವಾರ ತನಕ ಆಗಿದೆ. ಸಂಬಂಧಪಟ್ಟ ಅವರಿಗೆ ಮತ್ತು ಇಲ್ಲಿಯ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರ ಗಮನಕ್ಕೆ ನಾವು ಕೂಡ ಬಂದಿದ್ದೇವೆ. ಆದರೂ ಕೂಡ ಸುಮಾರು 4-5 ದ್ವಿಚಕ್ರ ವಾಹನದ ಸವಾರರು ಈಗಾಗಲೇ ಅಪಘಾತಕ್ಕೆ ಒಳಪಟ್ಟು ಸುಮಾರು ಅವರಿಗೆ ಗಾಯ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಮತ್ತು ನಾವು ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕೂಡ ಕೆಲಸ ಆಗಲಿಲ್ಲ. ಇವತ್ತು ನಮ್ಮಲ್ಲಿ ನಾವು 10 ಜನ ಸೇರಿದರೆ ಇದಕ್ಕೆ ನಮಗೆ ಕೆಲಸವೇ ಅಲ್ಲ. ಇಂಥ ಕೆಲಸವನ್ನು ನಾವು ತುಂಬ ಮಾಡ್ತೇವೆ, ಆದರೆ ಇದು ಮುಂದೆ ಆಗಬಾರ್ದು. ಅದಕ್ಕೋಸ್ಕರವಾಗಿ ನಾವು ಇದನ್ನು ಪರಿಗಣಿಸಿಕೊಂಡು ಹೋರಾಟ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೈಗೊಂಡಾಗ ನಮ್ಮ ಪೊಲೀಸ್ ಇಲಾಖೆಯವರ ಸಹಕಾರದೊಂದಿಗೆ ನಮ್ಮ ದ್ವಿಚಕ್ರ ವಾಹನರಿಗೆ ಒಂದು ಶುಭೆಚ್ಛೆಯಾಗಿದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಇದೊಂದೇ ಸಮಸ್ಯೆಯಲ್ಲ.
ಇನ್ನೊಂದು ಬಹುದೊಡ್ಡ ಸಮಸ್ಯೆಗಳನ್ನ ಸ್ಥಳೀಯ ನಿವಾಸಿಗಳು ಅಂಗಡಿ ಮಾಲೀಕರು ಅನುಭವಿಸುತ್ತಿದ್ದಾರೆ. ಹರಿಗೂಡು ಸಮೀಪದ ನಾವಡರ ಅಂಗಡಿ ಕ್ರಾಸ್ನ 7 ಪಾವಿ ತೋಡು ಬಳಿ ಚರಂಡಿ ಅವ್ಯವಸ್ಥೆಯಿಂದಾಗಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಮಸ್ಯೆಯಾಗಿದೆ. ಇದರಿಂದಾಗಿ ಇಲ್ಲಿನ 3-4 ಅಂಗಡಿ ಕೋಣೆಗಳಿಗೆ ಹಾಲಿನ ಡೇರಿಗೆ ಮಳೆ ನೀರು ನುಗ್ಗುತ್ತಿದ್ದು ಭಾರೀ ತೊಂದರೆ ಅನುಭವಿಸುವಂತಾಗಿದೆ. ರಾಜ್ಯ ಹೆದ್ದಾರಿಯ ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾವಡರ ಅಂಗಡಿ ಕ್ರಾಸ್ನ 7 ಪಾವಿ ತೋಡು ಬಳಿ ನಿರ್ಮಿಸಿದ ಮೋರಿ ಸಣ್ಣದಾಗಿದ್ದು ಈಗಂತೂ ಮೇಲಿನಿಂದ ಮಣ್ಣೆಲ್ಲ ಕೊಚ್ಚಿಕೊಂಡು ಬಂದು ಈ ಮೋರಿಯಲ್ಲಿ ಶೇಖರಣೆಗೊಂಡಿದೆ. ಮೋರಿ ಸಂಪೂರ್ಣ ಮಣ್ಣಿನಿಂದ ಮುಚ್ಚಿ ಹೋಗುವ ಸ್ಥಿತಿಯಲ್ಲಿದೆ. ಈಗಲೇ ಮಳೆ ನೀರು ನಿಂತು ನೆರೆ ಸದೃಶ ಪರಿಸ್ಥಿತಿ ನಿರ್ಮಾಣವಾದಂತಿದೆ. ಇನ್ನು ಮೋರಿ ಸಂಪೂರ್ಣ ಮುಚ್ಚಿದ್ರೆ ಇಲ್ಲಿನ ಅಂಗಡಿಯವರು, ಹಾಲಿನ ಡೇರಿಯವರು ಭಾರಿ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ. ರಾಜ್ಯ ಹೆದ್ದಾರಿಯ ಕಾಮಗಾರಿಯ ವೇಳೆ ಇಲ್ಲಿನ ಮೋರಿಗೆ ದೊಡ್ಡ ಪೈಪುಗಳನ್ನು ತಂದಿದ್ರು. ಅದಕ್ಕೆ ಸ್ಥಳೀಯರು ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದರಿಂದ ಅನಿವಾರ್ಯವಾಗಿ ಹಳೆಯ ಪೈಪುಗಳನ್ನೇ ಹಾಕಿ ಹೊಸ ಪೈಪುಗಳನ್ನ ಅಲ್ಲೇ ಸಮೀಪ ಇಟ್ಟು ಮೋರಿಯನ್ನ ನಿರ್ಮಿಸಲಾಗಿತ್ತು. ಈ ರಸ್ತೆಯ ಕಾಮಗಾರಿ ಆದ ಬಳಿಕ ಚರಂಡಿ ಸಮಸ್ಯೆ ಉದ್ಭವಿಸಿದ್ದು ಇದರಿಂದಾಗಿ ಇಲ್ಲಿನ ಅಂಗಡಿಗಳಿಗೆ, ಹಾಲಿನ ಡೇರಿಗೆ ಭಾರಿ ಸಮಸ್ಯೆಯಾಗುತ್ತಿದೆ. ಮಳೆ ಬಂದಾಗಲೆಲ್ಲ ನಮ್ಮ ಅಂಗಡಿಗಳಿಗೆ ನುಗ್ಗಿದ ನೀರು ತೆರವು ಮಾಡುವುದೇ ಒಂದು ಕೆಲಸವಾಗಿದೆ. ಹಾಲಿನ ಡೇರಿಗೆ ನಿತ್ಯ 60ರಿಂದ 70 ಜನ ಬರುತ್ತಿದ್ದು ಅವರಿಗೂ ಸಮಸ್ಯೆಯಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಪಂಚಾಯತ್ಗೆ ಮನವಿ ಸಲ್ಲಿಸಿದ್ದೇವೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹರಿಸಿ ಎಂದು ಸ್ಥಳೀಯರಾದ ರವೀಶ್ ಹರೇಗೋಡು ಆಗ್ರಹಿಸಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಸ್ಟಾರ್ಟ್ ಆದಾಗಲೂ ನಮಗೆ ಈ ಥರ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ಸಾಕಷ್ಟು ಬಾರಿ ಪಂಚಾಯತ್ ಅವರಿಗೆ ಮತ್ತು PWD ಇಲಾಖೆಗೆ ಸಂಬಂಧಪಟ್ಟವರು ಎಲ್ಲರಿಗೂ ಪ್ರತಿ ಸಲ ಮಳೆ ಬಂದಾಗಲೂ ನಾವು ಅವರಿಗೆ ಹೋಗಿ ಮನವಿ ಕೊಡ್ತಾ ಇರೋದು. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಕರೆಕ್ಟ್ ರೆಸ್ಪಾನ್ಸ್ ಸಿಗಲಿಲ್ಲ ಯಾರಿಂದಲೂ. ಸಮಸ್ಯೆ ಇಲ್ಲಿ ಮೇಲ್ಗಡೆ ಒಂದು ಸೈಟ್ ಮಾಡಿದ್ದಾರೆ 2 ವರ್ಷದ ಹಿಂದೆ. ಮೊದಲು ಖಾಲಿ ನೀರು ಬಂದು ಇಲ್ಲಿ ಎಲ್ಲ ಮುಳುಗಡೆ ಆಗ್ತಿತ್ತು. ಆದರೆ ಈ ಸಾರಿ 2 ವರ್ಷದಿಂದ ಹಿಂದಿಂದ ಅಲ್ಲಿ ಒಂದು ಸೈಟ್ ಖಾಸಗಿ ಒಬ್ಬರು ಪರ್ಚೇಸ್ ಮಾಡಿ ಅದನ್ನು ಲೆವೆಲ್ ಮಾಡಿ ಪೂರ ಅದ್ರಿಂದ ಪೂರ್ಣ ನೀರು ಸಡನ್ ಒಂದು 2 ಎಕರೆ ಜಾಗದ ನೀರು ಪೂರ ರೋಡಿಗೆ ಬರುವಾಗ ಮಾಡಿದ್ದಾರೆ. ಅದು ಅಷ್ಟು 2 ಎಕರೆ ಜಾಗದ ನೀರು ಬರುವಾಗ ಸ್ಲೋಪಲ್ಲಿ ಇಳಿಜಾರಲ್ಲಿ ಅದ್ರ ಜೊತೆಗೆ ಮಣ್ಣು ಬರೋದು. ಪ್ರತಿಯೊಂದು ಮಳೆ ಬಂತು ಅಂತೇಳಿ ಹೇಳಿದ್ರೆ ಅದ್ರ ಜೊತೆಗೆ ಟನ್ಗಟ್ಟಲೆ ಮಣ್ಣು ಚರಂಡಿಗೆ ಹರಿದು ಬರೋದು. ಚರಂಡಿ ಹರಿದು ಬಂದು ಚರಂಡಿ ಎಲ್ಲ ಬ್ಲಾಕ್ ಆಗೋದು. ಬ್ಲಾಕ್ ಆದಮೇಲೆ ನೀರೆಲ್ಲ ಮೇಲೆ ಬಂದು ಅಲ್ಲಿ ಒಂದು ಸಣ್ಣ ಮೋರಿ ಹಾಕಿದ್ದಾರೆ. ತೋರಿಸ್ತಿದ್ದು ಅಲ್ಲಿ ಸಣ್ಣ ಮೋರಿ ಹಾಕಿದ್ದಾರೆ. ಆ ಮೋರಿ ಪಾಸ್ ದೊಡ್ಡ ಹಾಕಿದರೆ ಎಷ್ಟೇ ಮಣ್ಣು ಬಂದರೂ ಪಾಸಾಗಿ ಹೋಗುತ್ತೆ. ಆದರೆ PWD ಅವರು ಅದು ಸಣ್ಣ ಮೋರಿಯನ್ನೇ ಹಾಗೆ ಉಳಿಸ್ಕೊಂಡು ಕೆಲಸ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಮ್ಮ ಅಂಗಡಿ ಹೌದು, ಈಗ ರೋಡ್ ಅಲ್ಲಿಂದ ತೋಡು ಚರಂಡಿ ಅಲ್ಲಿಂದ ಬ್ಲಾಕ್ ಆಗ್ತಾ ಬಂದು ನೀರು ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ನಮ್ಮ ಅಂಗಡಿ ಸ್ವಲ್ಪ ತಗ್ಗಿನ ಜಾಗದಲ್ಲಿ ಇರೋದ್ರಿಂದ ನಮಗೆ ಬೇರೆ ಯಾರಿಗೆ ಸಮಸ್ಯೆ ಆಗ್ತಿದ್ರು ನಮಗೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ಮತ್ತು ಇಲ್ಲಿ ಪಕ್ಕದಲ್ಲಿ ನಾವು ಒಂದು ಹಾಲ್ ಡೈರಿ ಕೂಡ ಇದೆ. ಇಲ್ಲ ಇದಕ್ಕೆ ಸಾಧಾರಣ ಒಂದು ಬೆಳಿಗ್ಗೆ ಒಂದು 60-70 ಜನ ಹಾಲು ತಗೊಂಡು ಹೋಗ್ಲಿಕ್ಕೆ, ಹಾಲು ಕೊಡಲಿಕ್ಕೆ ಬರ್ತಾರೆ. ಅವರಿಗೆ ದಿನನಿತ್ಯ ಸಮಸ್ಯೆ. ಮಳೆಗಾಲದಲ್ಲಿ ಮಾತ್ರ ಬೇರೆ ಸಮಸ್ಯೆ ಇಲ್ಲ, ಬೇರೆ ದಿನಗಳ ಸಮಸ್ಯೆ ಇಲ್ಲ. ಮಳೆಗಾಲದಲ್ಲಿ ಮಾತ್ರ ಅದೇ ಕೆಸರಿನಲ್ಲಿ ಅವ್ರು ನಡ್ಕೊಂಡಲ್ಲಿ ಅವರು ನಮಗೆ ಬೈಯುತ್ತಾರೆ. ಈಗೆಲ್ಲ ಸಮಸ್ಯೆ ಆಗ್ತದೆ ನಮಗೆ. ದಿನ ಮಳೆಗಾಲದಲ್ಲಿ ಪ್ರತಿದಿನ ಅಂಗಡಿ ಕ್ಲೀನ್ ಮಾಡೋದೇ ಕೆಲಸ. ಆದ್ದರಿಂದ ಜನಪ್ರತಿನಿಧಿಗಳು ಈ ಬಗ್ಗೆ ಸ್ಪಂದಿಸಿ ನಮಗೊಂದು ಪರಿಹಾರ ದೊರಕಿಸಿಕೊಡ್ಬೇಕಂತ ನಾನು ವಿನಂತಿಸಿಕೊಳ್ತೇನೆ. ತಾತ್ಕಾಲಿಕವಾಗಿ ರಸ್ತೆಯ ಮೇಲಿದ್ದ ಜಲ್ಲಿ ಸಮಸ್ಯೆಯನ್ನು ಬಗೆಹರಿದಿದೆ. ಇನ್ನು ರಸ್ತೆ ಕಾಮಗಾರಿಯ ವೇಳೆ ಅವೈಜ್ಞಾನಿಕವಾಗಿ ಮಾಡಿದ ಚರಂಡಿ ಅವ್ಯವಸ್ಥೆಯಿಂದಾಗಿ ಸ್ಥಳೀಯ ನಿವಾಸಿಗಳು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ PWD ಅಧಿಕಾರಿಗಳನ್ನ ಕೇಳಹೋದ್ರೆ ರಸ್ತೆ ಕಾಮಗಾರಿಯ ವೇಳೆ ಸ್ಥಳೀಯರೇ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದರಿಂದ ಮೋರಿಗೆ ಸಣ್ಣ ಪೈಪ್ ಹಾಕಿದ್ದೇವೆ. ಈ ಬಗ್ಗೆ ಶೀಘ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನಾದರೂ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆಯೇ ಎಂದು ಕಾದು ನೋಡಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ.